ಮಂಗಳೂರು ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸಲು ದೂರದರ್ಶಿತ್ವದ ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ ಅಂತ ಮಂಗಳೂರು ಕ್ಷೇತ್ರ ಶಾಸಕ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಂದು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ವಿದ್ಯುತ್, ಕುಡಿಯುವ ನೀರು, ರಸ್ತೆ, ಶಾಂತಿಯುತವಾದ ವಾತಾವರಣ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿದೆ. ಈ ಮೂಲಭೂತ ಸೌಕರ್ಯ 30 ವರ್ಷಕ್ಕೆ ಬೇಕಾದ ಯೋಜನೆಗಳನ್ನು ರೂಪಿಸಿ ಮಾಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದರು. ವಿದ್ಯುತ್ ಸಬ್ ಸ್ಟೇಷನ್ಗಳನ್ನು ನಾವು ಸಬ್ ಡಿವಿಷನ್ ಆಗಿ ಅಪ್ಗ್ರೇಡ್ ಮಾಡಲಿದ್ದೇವೆ. ಅಲ್ಲೇ 110 ಕೆವಿ ಕೆಪಾಸಿಟಿ ದೊಡ್ಡ ಮಟ್ಟದ ಪವರ್ ಸ್ಟೇಷನ್ ಮಾಡಲು ತೊಕ್ಕೊಟ್ಟಿಗೆ ಸಂಬಂಧಿಸಿ ರೂಪಿಸಲಾಗಿದೆ. ಇನ್ನೊಂದು ಸಬ್ ಸ್ಟೇಷನ್ ಕೊಣಾಜೆಯಲ್ಲಿದ್ದು ಅದನ್ನು ಕೂಡ ಅದರ ವಿದ್ಯುತ್ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಲಿದ್ದೇವೆ ಅಂತ ಹೇಳಿದರು. ಆಡಳಿತಾತ್ಮಕ ವಿಚಾರಕ್ಕೆ ಸಂಬಂಧಿಸಿ 3 ಸೆಕ್ಷನ್ ಆಫೀಸನ್ನು ನಾವು ಆರಂಭಿಸಲಿದ್ದು, ನನ್ನ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗದಂತೆ ಭವಿಷ್ಯದ ಆಲೋಚನೆಗಳನ್ನು ಮುಂದಿಟ್ಟುಕೊಂಡು ಕಾರ್ಯಯೋಜನೆ ರೂಪಿಸಲಾಗಿದೆ. ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ 24 ಗಂಟೆ ನೀರು ಪೂರೈಸಲು ಸಚಿವದಿಂದ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು. ಇದಕ್ಕೆ ಮಂಗಳೂರು ಉಲ್ಲಾರ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾತ್ರವಲ್ಲ, ಭವಿಷ್ಯದ 30 ಅಥವಾ 40 ವರ್ಷಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯ ಏನಿದೆಯಾ ಅದನ್ನು ಆಲೋಚಿಸಿ ದೂರದರ್ಶಿತ್ವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ನಾನೀಗ ತೀರ್ಮಾನ ಮಾಡಿ ಕೆಲವೊಂದು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅದರ ಒಂದು ಫೌಂಡೇಶನ್ ಬುನಾದಿ ಯಾವುದಂತ ಹೇಳಿದರೆ, ಒಂದು ಪವರ್, ಎಲೆಕ್ಟ್ರಿಸಿಟಿ, ಎರಡನೇದು ಕುಡಿಯೋ ನೀರು, ಮೂರನೇದು ರಸ್ತೆ, ನಾಲ್ಕನೇದೊಂದು ಶಾಂತಿಯುತವಾದ ವಾತಾವರಣ. ಇದು ಪ್ರಮುಖವಾದ ಇವತ್ತು 4 ಪಿಲ್ಲರ್ಗಳು, 4 ಕಂಬ, ಒಂದು ಕ್ಷೇತ್ರದ ಅಭಿವೃದ್ಧಿಯ 4 ಪಿಲ್ಲರ್ ಆಗಿ ಇವತ್ತು ನಿಂತಿದೆ. ಇದಕ್ಕೆ ಈ ಒಂದು ಮೂಲಭೂತ ಸೌಕರ್ಯ ಅದು ಬರೀ 5 ವರ್ಷಕ್ಕೆ 10 ವರ್ಷಕ್ಕಂತಲ್ಲ, ಭವಿಷ್ಯ 30 ವರ್ಷಕ್ಕೂ ಬೇಕಾಗುವಂತಹ ಆ ಸಂದರ್ಭದಲ್ಲಿ ಆ ಜನಸಂಖ್ಯೆ, ಆ ಕಟ್ಟಡಗಳು ಜನರಿಗೆ ಬೇಕಾಗುವಂತಹ ವ್ಯವಸ್ಥೆಗಳು ಏನಿದೆಯಾ ಅದನ್ನು ಆಲೋಚಿಸಿಯೇ ಇವತ್ತು ನಾವೊಂದು ಕಾರ್ಯಸೂಚಿಯನ್ನು ಇವತ್ತು ರೋಡ್ ಮ್ಯಾಪನ್ನು ನಮ್ಮ ಕ್ಷೇತ್ರಕ್ಕೆ ನಾವು ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಇವತ್ತು ಮೊದಲ ಆದ್ಯತೆ ಇವತ್ತು ನಾವು ವಿದ್ಯುತ್ ಶಕ್ತಿಗೆ ಇವತ್ತು ಕೊಡುವಂಥದ್ದು, ಪವರ್. ಯಾಕಂತ ಹೇಳಿದರೆ ಇಡೀ ನಮ್ಮ ಡೆವಲಪ್ಮೆಂಟ್ ಇದು ಮತ್ತು ಮನುಷ್ಯರ ಜೀವನಕ್ಕೆ ಸಂಬಂಧಪಟ್ಟದ್ದು ಮತ್ತು ಆರ್ಥಿಕದ ವ್ಯವಸ್ಥೆಗೆ ಒಂದು ಪ್ರದೇಶದಲ್ಲಿ ಇವತ್ತು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಬರಬೇಕಾದ್ರೆ ಅದು ಪವರ್ ಮುಖ್ಯವಾಗಿರ್ತದೆ. ಪವರ್ ಇಲ್ಲದಿದ್ದರೆ, ಕರೆಂಟ್ ಇಲ್ಲದಿದ್ದರೆ ಯಾವುದು ಕೂಡ ಏನು ಕೂಡ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಮ್ಮ ಇದು ಸಬ್ಸ್ಟೇಷನ್ ಇದೆ. ಈಗ ಬರೀ ಉಲ್ಲಾಲ್ ತೊಕ್ಕೋಟು ಸಬ್ಸ್ಟೇಷನ್ ಇದೆ. ಆ ಸಬ್ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿ ಸಬ್ ಡಿವಿಷನ್ನಾಗಿ ಮಾಡೋದು ಮತ್ತು ಅಲ್ಲೇ 110 KVದು ಒಂದು ಪ್ರಪೋಸಲ್ ಈಗಲೇ ಫೈನಲ್ ಹಂತದಲ್ಲಿದೆ. 110 KV ಅದರ ಕೆಪಾಸಿಟಿ ಇನ್ಕ್ಲೂಡ್ ಮಾಡಿ 110 KV ಇದಕ್ಕೆ ದೊಡ್ಡ ಮಟ್ಟದ ಒಂದು ಅಲ್ಲಿ ಪವರ್ ಸ್ಟೇಷನ್ ಆಗಿ ಮಾಡಲಿಕ್ಕೆ ಈಗಲೇ ಫೈನಲ್ ಸ್ಟೇಜ್ನಲ್ಲಿ ಇವತ್ತಿದೆ. ಅದರ ಜೊತೆಯಲ್ಲಿ ಒಂದು ಸಬ್ಸ್ಟೇಷನನ್ನು ಕೋಟೆಕಾರ್ ಪ್ರದೇಶದಲ್ಲಿ 3 ಕೇಂದ್ರ ಆಗ್ತದೆ ನಮಗೆ, 3 ಸೆಂಟರ್ಸ್.